ಹರೇ ಕೃಷ್ಣ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು 10ನೇ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. 10ನೇ ಅಧ್ಯಾಯದಲ್ಲಿ ಹೇಗೆ ಭಗವಂತ ಎಲ್ಲದರ ಮೂಲ ಅಂತ ನಾವು ತಿಳಿದುಕೊಂಡೆವು. ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳಿದ್ರೆ 4 ಮುಖ್ಯ ಶ್ಲೋಕಗಳು, ಅದರಲ್ಲಿ 3 ತತ್ವಗಳನ್ನು ನಾವು ಅರ್ಥ ಮಾಡಿಕೊಂಡೆವು. ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ. ಸಂಬಂಧ ಅಂತ ಹೇಳಿದ್ರೆ ನಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ. ಅಭಿಧೇಯ ಅಂತ ಹೇಳಿದ್ರೆ ಹೇಗೆ ಭಕ್ತಿ ಮಾರ್ಗದಲ್ಲಿ ನಡೆಯುವಂಥದ್ದು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಅದಾದ ಮೇಲೆ ಕೊನೆಗೆ ಹೇಗೆ ಗುರಿಯನ್ನು ತಲುಪುವುದು, ಇದು ಪ್ರಯೋಜನ. ಇಷ್ಟೆಲ್ಲ ಕೇಳಿದ ಮೇಲೆ ಅರ್ಜುನ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಳ್ತಾನೆ. ನಿಮಿಷ. ನೀನು ಹೇಳಿರುವುದೆಲ್ಲ ಪರಮ ಸತ್ಯ ಎಂದು ಒಪ್ಪಿಕೊಳ್ಳುತ್ತೇನೆ. ಇದನ್ನು ನಾನು ಮಾತ್ರ ಹೇಳ್ತಿಲ್ಲ, ಅಸಿತ, ದೇವಲ, ವ್ಯಾಸರಂತಹ ಮಹರ್ಷಿಗಳು ಕೂಡ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಅಂತ ಅರ್ಜುನ ಹೇಳ್ತಾನೆ. ನಂತರ ಅರ್ಜುನನಿಗೆ ಭಗವಂತನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಬೇಕು ಅಂತ ಇಚ್ಛೆ ಆಗುತ್ತೆ. ಭಗವಂತನ ಹತ್ತಿರ ಕೇಳ್ತಾನೆ, ನಿನ್ನ ವಿಭೂತಿಯನ್ನು, ಯೋಗ ಸಿರಿಯನ್ನು ವಿವರಿಸು ಅಂತ ಹೇಳಿ. ನೋಡಬೇಕೆಂದು ಇಚ್ಛೆ ಆಗಿದೆ, ನಿನ್ನ ಬಗ್ಗೆ ಇನ್ನಷ್ಟು ತಿಳಿಬೇಕು ಅಂತ ಇಚ್ಛೆ ಆಗಿದೆ. ಅವಾಗ ಭಗವಂತ ಹೇಳ್ತಾರೆ, ನನ್ನ ಐಶ್ವರ್ಯಕ್ಕೆ ಮಿತಿಯೇ ಇಲ್ಲ, ಆದ್ರೆ ನಿನಗಿಲ್ಲಿ ಮುಖ್ಯವಾದವನ್ನು ಹೇಳ್ತೇನೆ ಅಂತ ಹೇಳಿ ಭಗವಂತ ಹೇಗೆ ಎಲ್ಲದರ ಪ್ರತಿನಿಧಿ ಅಂತ ಹೇಳ್ತಾ ಹೋಗ್ತಾನೆ. ನಾನು ನನ್ನ ಒಂದೇ ಅಂಶದಿಂದ ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದೇನೆ ಅಂತ ನೀನು ಅರ್ಥ ಮಾಡಿಕೊ ಅಂತ ಭಗವಂತ ಹೇಳ್ತಾನೆ. ಹೇಗೆ ಭಗವಂತ ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದಾರೆ ಅಂತ ಇಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ. ಇವತ್ತಿನ ಅಧ್ಯಾಯ 11ನೇ ಅಧ್ಯಾಯದ 1ನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ವಿಶ್ವರೂಪವನ್ನು ತೋರಿಸಲು ಅರ್ಜುನನ ವಿನಂತಿ. 5ರಿಂದ 8ನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ತನ್ನ ಸಾರ್ವತ್ರಿಕ ರೂಪವನ್ನು ವಿವರಿಸುತ್ತಾನೆ. ಸಂಜಯನು ಅರ್ಜುನನ ದೃಷ್ಟಿಯನ್ನು ವಿವರಿಸ್ತಾನೆ. 9ರಿಂದ 14ನೇ ಶ್ಲೋಕದಲ್ಲಿ ನೋಡ್ಬೋದು. ಅರ್ಜುನನ ದರ್ಶನದ ಅನುಭವ 15ರಿಂದ 31ನೇ ಶ್ಲೋಕದಲ್ಲಿ. ಕೃಷ್ಣ ಪ್ರತ್ಯುತ್ತರ, ನನ್ನ ಸಾಧನವಾಗು 32ರಿಂದ 34ನೇ ಶ್ಲೋಕದಲ್ಲಿ. ನಂತರ 35ರಿಂದ 46ನೇ ಶ್ಲೋಕದಲ್ಲಿ ಅರ್ಜುನನ ಪ್ರಾರ್ಥನೆಗಳು. ಶ್ರೀಲ ಪ್ರಭುಪಾದ ಕಿ ಜೈ.
ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮತ್ಯಾತ್ಮಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ. ಇದರಿಂದ ನನ್ನ ಮೋಹವು ನಾಶವಾಗಿದೆ. ಸೊ ಇಲ್ಲಿ ಅರ್ಜುನ ಕೃಷ್ಣನನ್ನು ಭಗವಂತ ಅಂತ ಸ್ವೀಕರಿಸಾಗಿದೆ. ಅವನಿಗೆ ಯಾವುದೇ ಸಂಶಯವಿಲ್ಲ. ನನ್ನ ಭ್ರಮೆ ಮೋಹ ಎಲ್ಲ ನಾಶ ಆಗಿದೆ ಅಂತ ಹೇಳ್ತಾನೆ. ನೀನು ದೇವೋತ್ತಮ ಪರಮಪುರುಷ ಅಂತ ಒಪ್ಪಿಕೊಂಡಿದ್ದೇನೆ ಅಂತ ಅರ್ಜುನ ಹೇಳ್ತಾನೆ. ಅರ್ಜುನ ನಿಸ್ಸಂದೇಹವಾಗಿ ಒಪ್ಪಿಕೊಂಡಿದ್ದಾನೆ. ಅರ್ಜುನನಿಗೆ ಕೃಷ್ಣನ ಶ್ರೇಷ್ಠತೆಯ ಬಗ್ಗೆ ಈಗಾಗಲೇ ಮನವರಿಕೆ ಆಗಿದ್ದರೆ ಅವನು ಏಕೆ ವಿಶ್ವರೂಪವನ್ನು ನೋಡಲು ಬಯಸಿದನು? ಉತ್ತರವನ್ನು ಚಾಟ್ನಲ್ಲಿ ಹಾಕಿ ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಅರ್ಜುನನಿಗೆ ಕೃಷ್ಣನ ಶ್ರೇಷ್ಠತೆಯ ಬಗ್ಗೆ ಈಗಾಗಲೇ ಮನವರಿಕೆ ಆಗಿದ್ದರೆ ಅವನು ಏಕೆ ವಿಶ್ವರೂಪವನ್ನು ನೋಡಲು ಬಯಸಿದನು? ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ಕಮಲನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು. ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಸೊ ಇಲ್ಲಿ ನಿನ್ನ ವೈಭವಗಳಿಗೆ ಕೊನೆಯೇ ಇಲ್ಲ, ನಿನ್ನಿಂದಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಅರ್ಜುನ ಹೇಳ್ತಾನೆ. ಏವಮೇತದ್ಯಥಾ ತ್ವಮಾತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಅರ್ಜುನ ಹೇಳ್ತಿದ್ದಾನೆ, ನೀನು ವರ್ಣಿಸಿದಂತೆ ನಿನ್ನನ್ನು ನಾನು ಕಾಣುತ್ತಿದ್ದೇನೆ. ಆದರೆ ನೀನು ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿವೆ ಎಂದು ಕಾಣಲು ಬಯಸ್ತಾ ಇದ್ದೇನೆ. ನಿನ್ನ ವಿಶ್ವರೂಪವನ್ನು ನಾನು ನೋಡ್ಲಿಕ್ಕೆ ಬಯಸುತ್ತೇನೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ವಿಶ್ವರೂಪವನ್ನು ತೋರಿಸಲು ನಾವು ಕೃಷ್ಣನನ್ನು ಒತ್ತಾಯಿಸಬಹುದೇ? ನೀವು ಚಾಟ್ನಲ್ಲಿ ಹಾಕ್ಬೋದು. ವಿಶ್ವರೂಪವನ್ನು ತೋರಿಸಲು ನಾವು ಕೃಷ್ಣನನ್ನು ಒತ್ತಾಯಿಸಬಹುದೇ? ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಓ ಪ್ರಭುವೇ, ಯೋಗೇಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಓಕೆ, ಮಾನಸ ಹೆಬ್ಬಾರ್ ಅವರು ಇಲ್ಲ ಹೇಳಿದ್ದಾರೆ. ವೆರಿ ಗುಡ್. ಅಂದ್ರೆ ಈ ಪ್ರಶ್ನೆಗೆ ಅವರು ಉತ್ತರ ನೀಡಿರುವಂಥದ್ದು, ವಿಶ್ವರೂಪವನ್ನು ತೋರಿಸಲು ನಾವು ಕೃಷ್ಣನನ್ನು ಒತ್ತಾಯಿಸಬಹುದೇ? ಇಲ್ಲ. ಇಲ್ಲಿ ಅರ್ಜುನ ಯಾವ ರೀತಿಯಾಗಿ ಕೇಳ್ತಾ ಇದ್ದಾನೆ ನೋಡೋಣ. ಇಲ್ಲಿ ಅರ್ಜುನ ತುಂಬಾ ನಮ್ರತೆಯಿಂದ ಕೇಳ್ತಾ ಇದ್ದಾನೆ, ನಾನು ನಿನ್ನ ವಿಶ್ವರೂಪವನ್ನು ನೋಡಬಲ್ಲೆ ಅಂತ, ಆದ್ರೆ ನನಗೆ ಆ ಒಂದು ಅರ್ಹತೆ ಇದೆ ಅಂತ ನಿನಗೆ ಅನ್ನಿಸಿದ್ರೆ ನನಗೆ ವಿಶ್ವರೂಪ ತೋರಿಸು. ಅಂದ್ರೆ ಇಲ್ಲಿ ಅರ್ಜುನ ಎಷ್ಟು ವಿನಮ್ರತೆಯಿಂದ ಭಗವಂತನಲ್ಲಿ ಕೇಳ್ತಾ ಇದ್ದಾನೆ. ಭಗವಂತ ಎಷ್ಟು ಶ್ರೇಷ್ಠ, ಎಷ್ಟು ಮಹಾತ್ಮ ಅಂತ ತಿಳಿದಿದೆ. ಸೊ ಭಗವಂತನ ಅಪಾರ ಮಹಿಮೆ ಬಗ್ಗೆ ನಾವು ಶ್ರದ್ಧೆಯಿಂದ ಕೇಳಿದಾಗ ನಮ್ಮಲ್ಲಿ ಕೂಡ ಈ ವಿನಮ್ರ ಭಾವನೆ ಸ್ವಾಭಾವಿಕವಾಗಿ ಬರ್ತದೆ. ಇದು ತುಂಬಾ ಸ್ವಾಭಾವಿಕವಾದದ್ದು.
ಅಂದ್ರೆ ನಾವು ಭಗವಂತನ ಮುಂದೆ ಏನೂ ಇಲ್ಲ ಅಂತ ಹೇಳಿದ್ರೆ ಹೌ ಸಿಗ್ನಿಫಿಕೆಂಟ್ ಇವೆ ಯಾರು ಅಂತ ತಿಳಿದುಕೊಂಡು ನಾವು ಭಗವಂತನಲ್ಲಿ ವಿನಮ್ರತೆಯಿಂದ ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಅವಾಗ ಏನಾಗುತ್ತೆ, ಭಕ್ತರ ಈ ವಿನಮ್ರ ಭಾವನೆ ಭಗವಂತನ ಹೃದಯವನ್ನು ಗೆಲ್ಲುವಂತೆ ಮಾಡ್ತದೆ. ಆಗ ಭಗವಂತ ತನ್ನ ಭಕ್ತರ ಸೇವೆ ಮಾಡುವುದಕ್ಕೆ ಸಿದ್ಧರಾಗ್ತಾರೆ. ಇಲ್ಲಿ ನಾವು ತಿಳಿಬೇಕಾಗಿರೋದು ಅಂತ ಏನಂತ ಹೇಳಿದ್ರೆ, ಭಗವಂತನಿಗೆ ನಾವು ಯಾರು ಆದೇಶವನ್ನು ನೀಡುವ ಹಾಗೆ ಇಲ್ಲ. ಭಕ್ತಿ ಮತ್ತು ಶರಣಾಗತಿಗೆ ಮಾತ್ರ ಭಗವಂತನ ಕೃಪೆಗೆ ಪಾತ್ರರಾಗ್ಬೋದು. ಆಗ ಮಾತ್ರ ಭಗವಂತ ಅವರ ಅನುಗ್ರಹ ನಮಗೆ ಕೊಡ್ಲಿಕ್ಕೆ ತಯಾರಾಗ್ತಾರೆ. ಅಂತ ಹೇಳಿದ್ರೆ ನಾವು ಆ ಒಂದು ನಮ್ರತೆಯಿಂದ ಭಗವದ್ಗೀತೆಯನ್ನು ಓದಿದ್ರೆ ಅರ್ಥ ಮಾಡಲಿಕ್ಕೆ ಭಗವಂತ ನಮಗೆ ಬೇಕಾಗಿರುವ ಬುದ್ಧಿಯನ್ನು ಕೊಡ್ತಾನೆ. ಈಗ ಕೆಲವರಿಗೆ ಅವರ ಸಂಪತ್ತಿನ ಬಗ್ಗೆ ಹೆಮ್ಮೆ ಇರುತ್ತೆ, ಕೆಲವರಿಗೆ ಐಶ್ವರ್ಯದ ಬಗ್ಗೆ ಹೆಮ್ಮೆ ಇರುತ್ತೆ, ಕೆಲವರಿಗೆ ಅವರ ವಿದ್ಯೆಯ ಬಗ್ಗೆ ಹೆಮ್ಮೆ ಇರುತ್ತೆ, ಅಧಿಕಾರದ ಬಗ್ಗೆ ಹೆಮ್ಮೆ ಇರುತ್ತೆ, ಅವರ ನಂಬಿಕೆ ಬಗ್ಗೆ ಕೂಡ ಹೆಮ್ಮೆ ಇರುತ್ತೆ. ಅಂದ್ರೆ ಅವರು ಏನೋ ಒಂದು ಚಿಕ್ಕಂದಿನಿಂದ ಒಂದು ನಂಬಿಕೊಂಡು ಬಂದಿರ್ತಾರೆ, ಅದನ್ನು ಅವರು 100ಕ್ಕೆ 100 ಸತ್ಯ ಎಂದು ನಂಬಿರ್ತಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಇಷ್ಟು ಹೇಳಿದ್ರೂ ಕೂಡ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಹೇಳಿ ಅವರು ಒಪ್ಪಿಕೊಳ್ಳೋದಿಲ್ಲ. ಭಗವಂತನಿಗೆ ಪ್ರೀತಿ ಮತ್ತು ಭಕ್ತಿಯಿಂದ ಶರಣಾದ್ರೆ ಭಗವಂತನೇ ತನ್ನ ಐಶ್ವರ್ಯದ ಬಗ್ಗೆ ಹೇಳ್ತಾನೆ. ಅರ್ಜುನ ಹೇಗೆ ಭಗವಂತನ ಹೃದಯವನ್ನು ಗೆಲ್ತಾನೆ ಅಂತ ನಾವಿಲ್ಲಿ ನೋಡ್ಬೋದು. ಈಗ ಅರ್ಜುನ 10ನೇ ಅಧ್ಯಾಯದಲ್ಲಿ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಒಪ್ಪಿಕೊಂಡಿದ್ದಾನೆ. ಮತ್ತೆ ಯಾಕೆ ಕೃಷ್ಣನನ್ನು ವಿಶ್ವರೂಪ ತೋರಿಸುವಂತ ಹೇಳ್ತಾ ಇದ್ದಾನೆ? ಅರ್ಜುನನಿಗೆ ಗೊತ್ತಿತ್ತು, ಕಲಿಯುಗದ ಜನರು ಇಷ್ಟು ಕೇಳಿದ ಮೇಲೂ ಕೂಡ ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಅಂತ ಒಪ್ಪಿಕೊಳ್ಳೋದಿಲ್ಲ ಹೇಳಿ. ಅರ್ಜುನನಿಗೆ ಗೊತ್ತಿತ್ತು, ಈ ವಿರಾಟ್ ರೂಪವನ್ನು ನೋಡಿಯಾದ್ರೂ, ಅದಕ್ಕೋಸ್ಕರ ಈ ವಿರಾಟ್ ರೂಪವನ್ನು ನೋಡಿಯಾದ್ರೂ ಜನರು ಅರ್ಥ ಮಾಡಿಕೊಳ್ಳಲಿ ಕೃಷ್ಣನೇ ದೇವೋತ್ತಮ ಪರಮಪುರುಷ ಅಂತ ಹೇಳೋದನ್ನು. ಯಾರು ಒಪ್ಪುವುದಿಲ್ಲ ಅವರನ್ನು ಒಪ್ಪಿಸುವುದಕ್ಕೋಸ್ಕರ, ಯಾರು ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಎಂದು ಭಾವಿಸ್ತಾರೆ ಅವರಿಗೆ ತಿಳಿ ಹೇಳುವುದಕ್ಕೋಸ್ಕರ ಅರ್ಜುನ ಈ ವಿಶ್ವರೂಪವನ್ನು ತೋರಿಸ್ಲಿಕ್ಕೆ ಭಗವಂತನಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾನೆ. ಈ ವಿಶ್ವರೂಪ ಅನ್ನುವಂಥದ್ದು ಪರೀಕ್ಷೆ ಇದ್ದಾಗೆ. ಯಾರಾದರೂ ತಮ್ಮನ್ನು ತಾವು ದೇವರು ಅಂತ ಹೇಳ್ಕೊಳ್ತಾರಲ್ಲ, ಈಗಿನ ಕಾಲದಲ್ಲಿ ನೀವು ನೋಡ್ಬೋದು, ಅಂತವರಿಗೆ ಹೇಳ್ಬೇಕು ವಿಶ್ವರೂಪ ತೋರಿಸಿ. ಯಾಕಂತ ಹೇಳಿದ್ರೆ ಭಗವಂತ ಯಾವಾಗ್ಲೂ ಸುಪ್ರೀಂ ಆಗಿ ಶಾಶ್ವತವಾಗಿ ಇರ್ತಾರೆ. ನಾವು ಭಗವಂತನ ಸೇವಕರಾಗಿ ಶಾಶ್ವತವಾಗಿ ಇರ್ತೇವೆ. ಯಾವತ್ತೂ ದೇವರಾಗುವ ಪ್ರಯತ್ನವನ್ನು ನಾವು ಮಾಡಬಾರದು. ನಾವು ದೈವಿ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಾಶೋ ಅತಾ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ದೇವೋತ್ತಮ ಪರಮಪುರುಷನು ಹೇಳಿದನು, ಪೃಥೆಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ನಿಮಿಷ. ಓಕೆ. ಸೊ ಇಲ್ಲಿ ಭಕ್ತನಿಗೆ ವಿಶ್ವರೂಪ ನೋಡ್ಬೇಕು ಅಂತ ಇಚ್ಛೆ ಇರೋದಿಲ್ಲ. ಭಕ್ತನಿಗೆ ಯಾವಾಗ್ಲೂ ಅವರಿಗೆ ಭಕ್ತಿ ಸೇವೆ ಮಾಡೋದಕ್ಕೆ ಮಾತ್ರ ಇಷ್ಟ. ಭಗವಂತನ ಒಂದು 2 ಹ್ಯಾಂಡೆಡ್ ಫಾರ್ಮ್ ರೂಪವನ್ನು ನೋಡ್ಲಿಕ್ಕೆ ಮಾತ್ರ ಇಷ್ಟಪಡುವಂಥದ್ದು. ಇಲ್ಲಿ ಅರ್ಜುನ ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯ ಜನರಿಗಾಗಿ ವಿಶ್ವರೂಪ ತೋರಿಸು ಅಂತ ಹೇಳುವಂಥದ್ದು. ವಿಶ್ವರೂಪ ನೋಡ್ಬೇಕು ಅಂತ ಇಚ್ಛೆ ಆಗ್ತಿದೆ ಅಂತ ಹೇಳುವಂಥದ್ದು ಅಂತ ಇಲ್ಲಿ ನಾವು ತಿಳಿಯುವಂಥದ್ದು. ಪಶ್ಯಾದಿತ್ಯಾನ್ವಸೂನು ರುದ್ರಾನಾಶ್ವಿನೌ ಮರುತಸ್ತದಾ ಬಹೂನ್ಯಾ ದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಭರತ ವಂಶದವರಲ್ಲಿ ಶ್ರೇಷ್ಠನೇ,
ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲಾ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಸೊ ಇಲ್ಲಿ ಯಾರನ್ನೆಲ್ಲ ನೋಡ್ಬೋದು ವಿಶ್ವರೂಪದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಎಲ್ಲಾ ದೇವತೆಗಳನ್ನು ಕೂಡ ನೋಡ್ಬೋದು. ಅರ್ಜುನನಿಗೆ ಮಾತ್ರ ವಿಶ್ವರೂಪ ಏಕೆ ಕಾಣಿಸಿತು? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಅರ್ಜುನನಿಗೆ ಮಾತ್ರ ವಿಶ್ವರೂಪ ಏಕೆ ಕಾಣಿಸಿತು? ಓಕೆ, ಶ್ರುತಿ ಅವರು ಅರ್ಹತೆಯ ಕೊರತೆ ಅಂತ ಹೇಳಿದ್ರು. ಇದು ಆಗಿನ ಪ್ರಶ್ನೆಗೆ ಅನ್ಸುತ್ತೆ. ಈಗಿನ ಪ್ರಶ್ನೆ, ಅರ್ಜುನನಿಗೆ ಮಾತ್ರ ವಿಶ್ವರೂಪ ಏಕೆ ಕಾಣಿಸಿತು? ಹರ್ಷಿತಾ ಅವರು ಫ್ರೆಂಡ್ ಮತ್ತು ಭಕ್ತಿ. ಜ್ಯೋತಿ ಅವರು ಕೃಷ್ಣ ಹ್ಯಾಡ್ ಗಿವನ್ ದಿವ್ಯ ದೃಷ್ಟಿ ಟು ಅರ್ಜುನ. ಎಸ್, ಕರೆಕ್ಟ್. ಪರಮ ಭಕ್ತ ಶರಣಾಗತಿ. ಎಸ್, ಪರಮ ಭಕ್ತ ಶರಣಾಗತಿ, ಅದು ಕೂಡ ಕರೆಕ್ಟು. ಅರ್ಜುನ ಆಕ್ಸೆಪ್ಟ್ ಕೃಷ್ಣ ಆಸ್ ಸುಪ್ರೀಂ ಲಾರ್ಡ್. ಎಸ್, ಶ್ವೇತಾ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಸರಿ. ಇಹೈಕಸ್ತಂ ಜಗತ್ ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ ದ್ರಷ್ಟುಮಿಚ್ಛಸಿ. ಅರ್ಜುನ, ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಅದು ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ. ಇಲ್ಲಿ ಅರ್ಜುನ ರಥದಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ದಾನೆ ವಿಶ್ವರೂಪವನ್ನು. ಅಂದ್ರೆ ಈಗ ಒಂದು ಸ್ಥಳದಲ್ಲಿ ಕುಳಿತು ಯಾರು ಕೂಡ ಇಡೀ ವಿಶ್ವವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಈಗ ಎಷ್ಟೇ ಒಂದು ಮುಂದುವರಿದ ವಿಜ್ಞಾನಿ ಆದ್ರೂ ಕೂಡ ವಿಶ್ವದ ಇತರ ಭಾಗದಲ್ಲಿ ಆಗುತ್ತಿರೋದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅರ್ಜುನನಂತಹ ಭಕ್ತನು ವಿಶ್ವದ ಯಾವುದೇ ಭಾಗದಲ್ಲಿ ಆದ್ರೂ ಏನನ್ನಾದರೂ ಕಾಣಬಲ್ಲ. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳಲ್ಲಿ ಅವನು ಕಾಣಲು ಬಯಸುವ ಏನನ್ನೇ ಆದ್ರೂ ಕಾಣುವ ಶಕ್ತಿಯನ್ನು ಕೃಷ್ಣನು ಅವನಿಗೆ ಕೊಡ್ತಾನೆ. ಹೀಗೆ ಕೃಷ್ಣನ ದಯೆಯಿಂದ ಅರ್ಜುನನು ಎಲ್ಲವನ್ನು ನೋಡಬಲ್ಲವನಾಗ್ತಾನೆ. ಅದಕ್ಕೆ ಕೃಷ್ಣ ಏನು ಕೊಡ್ತಾನೆ? ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಡ್ತಾನೆ. ಹೇಳಿದ್ರೆ ಈಗ ನಮ್ಮದು ಚರ್ಮಚಕ್ಷು, ಮತ್ತೆ ಶುದ್ಧ ಭಕ್ತರಲ್ಲಿ ಪ್ರೇಮ ಚಕ್ಷು ಇರುತ್ತೆ, ಭಗವಂತನ ನೋಡ್ಲಿಕ್ಕಾಗುತ್ತೆ. ಆದ್ರೆ ಈ ಒಂದು ವಿಶ್ವರೂಪ ಹೇಳುವಂಥದ್ದು ಇದು ಭೌತಿಕವಾದಂಥದ್ದು. ಸೊ ಇಲ್ಲಿ ಅರ್ಜುನನಿಗೆ ಮಾತ್ರ ಕಾಣಿಸೋದು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ದಿವ್ಯ ದೃಷ್ಟಿಯನ್ನು ಕೊಡ್ತಾನೆ. ಚರ್ಮಚಕ್ಷು, ನಂತರ ದಿವ್ಯ ದೃಷ್ಟಿ, ನಂತರ ಪ್ರೇಮ ಕಣ್ಣು. ಇದು ಪ್ರೇಮ ಕಣ್ಣು ಹೈಯೆಸ್ಟ್, ನಂತರ ದಿವ್ಯ ದೃಷ್ಟಿ, ಮತ್ತೆ ಇದು ಚರ್ಮಚಕ್ಷು ಅಂತ ನಾವು ತಿಳಿಬೇಕಾಗಿರುವಂಥದ್ದು. ಹಾಗೆ ಇಲ್ಲಿ ದಿವ್ಯ ದೃಷ್ಟಿಯನ್ನು ಕೊಟ್ಟಿರ್ತಾನೆ. ಇಲ್ಲಿ ಗುಡಾಕೇಶ ಅಂತ ಹೇಳ್ತಾನೆ. ಗುಡಾಕೇಶ ಅಂತ ಅರ್ಜುನನು ಹೇಳ್ತಾನೆ. ಯಾಕೆಂತ ಹೇಳಿದ್ರೆ ಅವನು ಅಜ್ಞಾನ ಮತ್ತು ನಿದ್ದೆಯನ್ನು ಗೆದ್ದಿರ್ತಾನೆ. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ಈಗ ಈ ಕಣ್ಣುಗಳಿಂದ ನಿಂಗೆ ನೋಡ್ಲಿಕ್ಕಾಗೋದಿಲ್ಲ, ದಿವ್ಯವಾದ ಕಣ್ಣುಗಳನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಸೊ ಇಲ್ಲಿ ಸಂಜಯನಿಗೆ ಸಹ ನೋಡ್ಲಿಕ್ಕಾಗ್ತದೆ. ಸಂಜಯ ಧೃತರಾಷ್ಟ್ರನ ಆಸ್ಥಾನದಲ್ಲಿ ಇದ್ದುಕೊಂಡು ಧೃತರಾಷ್ಟ್ರನಿಗೆ ಎಲ್ಲವನ್ನು ವಿವರಿಸ್ತಾ ಇದ್ದಾನೆ. ಸಂಜಯ ಹೇಗೆ ನೋಡ್ತಾ ಇದ್ದಾನೆ? ಇಲ್ಲಿ ಸಂಜಯನಿಗೆ
ಸಂಜಯನು ವೇದವ್ಯಾಸರ ಪರಮ ಶಿಷ್ಯನಾಗಿರ್ತಾನೆ. ಅವನಿಗೆ ದಿವ್ಯ ದೃಷ್ಟಿಯನ್ನು ವೇದವ್ಯಾಸರು ಕೊಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಕುರುಕ್ಷೇತ್ರದ ರಂಗದಲ್ಲಿ ಏನ್ ನಡೀತಾ ಇದೆ, ಅದು ಯುದ್ಧ ಭೂಮಿಯಲ್ಲಿ ಏನ್ ನಡೀತಾ ಇದೆ, ಅದೆಲ್ಲವನ್ನು ಕೂಡ ಸಂಜಯ ಧೃತರಾಷ್ಟ್ರನ ಆಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲವನ್ನು ನೋಡಬಲ್ಲವನಾಗಿರ್ತಾನೆ. ಸೊ ಹಾಗೆ ವಿವರಿಸ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಯಾಕೆಂತ ಹೇಳಿದ್ರೆ ಧೃತರಾಷ್ಟ್ರ ಹುಟ್ಟು ಕುರುಡನಾಗಿರ್ತಾನೆ. ಅವನಿಗೆಲ್ಲವೂ ಕೂಡ ಸಂಜಯ ಅವನು ಏನ್ ನೋಡಿರ್ತಾನೆ ಅದನ್ನು ಹಾಗೆ ಹೇಳ್ತಾ ಇದ್ದಾನೆ. ಹೀಗೆ ಹೇಳ್ಬಿಟ್ಟು ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸ್ತಾನೆ. ಏನ್ ನೋಡ್ತಾನೆ ಅರ್ಜುನ ವಿಶ್ವರೂಪದಲ್ಲಿ ಅಂತ ನೋಡೋದಾದ್ರೆ, ಅನೇಕ ವಕ್ತಾನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನೂ ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು, ಉಜ್ವಲವಾಗಿದ್ದಿತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಇಲ್ಲಿ ನೋಡ್ಬೋದು ನೀವು ಅರ್ಜುನ ಹೇಗೆ ಕೈ ಮುಗಿದುಕೊಂಡು ನೋಡ್ತಾ ಇದ್ದಾನೆ ಕೃಷ್ಣನ ವಿಶ್ವರೂಪವನ್ನು. ಸೊ ಇಲ್ಲಿ ಅನೇಕ ಅಂದ್ರೆ ಅರ್ಜುನನ್ ನೋಡುತ್ತಿದ್ದ ಕೈಗಳು, ಬಾಯಿಗಳು, ಕಾಲುಗಳು, ಈ ತರ ಅಭಿವ್ಯಕ್ತಿಗಳ ಸಂಖ್ಯೆಗೆ ಮಿತಿಯೇ ಇರಲಿಲ್ಲ ಎನ್ನುವುದನ್ನು ತೋರಿಸ್ತದೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುದಿತ ಯದಿ ಭಾಸದೃಶಿ ಸಾ ಸ್ವಾದ್ಭಾಸಸ್ತಸ್ಯ ಮಹಾತ್ಮನಃ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಈಗ ನಮಗೆ ಒಂದು ಸೂರ್ಯನ ಆ ಒಂದು ಮಧ್ಯಾಹ್ನದ ಹೊತ್ತಿಗೆ ಆ ಬಿಸಿಲಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಇಲ್ಲಿ ಭಗವಂತನ ಆ ವಿಶ್ವರೂಪದಲ್ಲಿ ಎಷ್ಟು ಪ್ರಭೆ ಇತ್ತು ಅಂತ ಹೇಳಿದ್ರೆ, ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ರೆ ಹೇಗಿರುತ್ತೆ, ಅಷ್ಟು ಪ್ರಕಾಶಮಾನವಾಗಿರುತ್ತೆ, ಪ್ರಭೆ ಇರುತ್ತೆ. ಮತ್ತೆ ಇಲ್ಲಿ ಅದಕ್ಕೆ ಇಲ್ಲಿ ಸೂರ್ಯನಿಗೆ ಇಲ್ಲಿ ಹೋಲಿಸಲಾಗ್ತದೆ. ತತ್ರೇಕಸ್ಥಂ ಜಗತ್ ಕೃಷ್ಣಂ ಪ್ರವಿಭಕ್ತಂ ಅನೇಕದಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಸೊ ಇಲ್ಲಿ ಅರ್ಜುನನು ಕೃಷ್ಣನ ದೇಹದಲ್ಲಿ ಸಹಸ್ರಾರು ಲೋಕಗಳನ್ನು ಕಂಡನು. ಬೇರೆ ಬೇರೆ ಲೋಕಗಳು, ಅದು ಮಣ್ಣಿನಿಂದ ಮಾಡಿರ್ತದೆ, ಚಿನ್ನದಿಂದ ಮಾಡಿರ್ತದೆ, ಆ ಲೋಕಗಳನ್ನೆಲ್ಲ ಅವನು ವಿಶ್ವರೂಪದಲ್ಲಿ ನೋಡ್ತಾನೆ. ತಥಾ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಾಭಾಷತ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಸೊ ಇಲ್ಲಿ ಅರ್ಜುನನು ಬಹು ಗೌರವದಿಂದ ಪ್ರಣಾಮ ಮಾಡ್ತಿದ್ದಾನೆ ಮತ್ತು ಕೈಗಳನ್ನು ಮುಗಿದುಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅವನು ವಿಶ್ವರೂಪವನ್ನು ಹೊಗಳ್ತಾ ಇದ್ದಾನೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ತಾ ಮೃಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಸೊ ಇಲ್ಲಿ ಅರ್ಜುನನು ವಿವರಿಸ್ತಾ ಇದ್ದಾನೆ. ಅರ್ಜುನನು ವಿಶ್ವದಲ್ಲಿ ಇರುವುದೆಲ್ಲವನ್ನು ಕಾಣ್ತಾನೆ. ಆದ್ದರಿಂದ
ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನನ್ನು, ವಿಶ್ವದ ಅಧೋ ಪ್ರದೇಶದಲ್ಲಿ ಗರ್ಭೋದಕಶಾಯ ವಿಷ್ಣುವಿಗೆ ಹಾಸಿಗೆಯಾಗಿರುವ ದಿವ್ಯ ಸರ್ಪವನ್ನು ಕಾಣ್ತಾನೆ. ಪರಮ ಪ್ರಭುವಾದ ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ತನ್ನ ರಥದಲ್ಲಿ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನೂ ನೋಡಲು ಸಾಧ್ಯವಾಗಿತ್ತು. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತರೂಪಂ ನಾಂದಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾದ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಯಾಕೆಂತೇಳಿದ್ರೆ ವಿಶ್ವರೂಪ ಅಂತೇಳಿದ್ರೆ ಇದು ಭೂಮಿ ಆಕಾಶ ಎಲ್ಲ ಅಂತೇಳಿದ್ರೆ ಅಲ್ಲಿ ಆದಿ ಅಂತ್ಯ ಏನೋ ಮಧ್ಯ ಯಾವುದೂ ಕಾಣಿಸ್ತಾ ಇಲ್ಲ, ಅಷ್ಟು ವಿಸ್ತಾರವಾಗಿದೆ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ಧುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮ ಪ್ರಮೇಯಂ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಸೊ ಇಲ್ಲಿ ಅರ್ಜುನ ಏನೆಲ್ಲ ನೋಡ್ತಾ ಇದ್ದಾನೆ ವಿಶ್ವರೂಪದಲ್ಲಿ ಅದನ್ನು ವಿವರಿಸ್ತಾ ಇದ್ದಾನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು, ಇದು ನನ್ನ ಅಭಿಪ್ರಾಯ. ಸೊ ಇಲ್ಲಿ ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ. ಇಲ್ಲಿ ನೀವು ದಶಾವತಾರವನ್ನು ನೋಡ್ಬೋದು. ಯಾವುದೆಲ್ಲ ಅವತಾರ? ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ ಅವತಾರ, ನರಸಿಂಹ ಅವತಾರ, ಪರಶುರಾಮ ಅವತಾರ ಎಲ್ಲವನ್ನು ವಿಶ್ವರೂಪದಲ್ಲಿ. ವಾಮನ ಅವತಾರ, ರಾಮ ಅವತಾರ, ಬಲರಾಮ ಅವತಾರ, ಬುದ್ಧ ಅವತಾರ ಮತ್ತು ಕಲ್ಕಿ ಅವತಾರ. ಸೊ ಇಲ್ಲಿ ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ, ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ನೀನು ದೇವೋತ್ತಮ ಪರಮ ಪುರುಷನು ಅಂತ ಹೇಳಿ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಅನಾದಿಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ, ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಸೊ ಇಲ್ಲಿ ಭಗವಂತನ 6 ಐಶ್ವರ್ಯಗಳಿಗೆ ಮಿತಿಯೇ ಇಲ್ಲ ಅಂತ ಹೇಳಿ ತಿಳಿಬಹುದು. ಐಶ್ವರ್ಯಸ್ಯ ಸಮಗ್ರಸ್ಯ ಹೇಳಿದ್ರೆ ನಿಮಿಷ
ಓಕೆ. ಸೊ ನಿನ್ನ ಮಹಿಮೆಗೆ ಮಿತಿ ಇಲ್ಲ, ಅಂದರೆ ನಿನ್ನ ಐಶ್ವರ್ಯಗಳಿಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು. ಹಾಟ್ ಐ ಮತ್ತೆ ಕೋಲ್ಡ್ ಐ ಅಂತ ಹೇಳ್ತಾರೆ. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳಗಳನ್ನು ವ್ಯಾಪಿಸಿದ್ದೀಯೆ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ಸೊ ಇಲ್ಲಿ 3 ಲೋಕಗಳು ಕೂಡ, ಲೋಕಗಳಲ್ಲಿರುವವರು ಕೂಡ ವಿಶ್ವರೂಪವನ್ನು ನೋಡ್ತಾ ಇದ್ದಾರೆ. ಸೊ ಅರ್ಜುನನು ಈ ರೀತಿಯಾಗಿ ವಿವರಿಸ್ತಾ ಇದ್ದಾನೆ. ಅಂದ್ರೆ ಭಗವಂತ ಯಾರ್ಯಾರಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ವಿಶ್ವರೂಪವನ್ನು ನೋಡ್ತಾ ಇದ್ದಾರೆ. ಅಮೀಹಿ ತ್ವಾಂ ಸುರ ಸಂಗಾ ವಿಶಂತಿ ಕೇಚಿದ್ ಪೀತಾಹ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಹ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು. ಸೊ ಎಲ್ಲ ದೇವತೆಗಳು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಕಣ್ಣು ಕೊರೈಸುವ ಪ್ರಭೆಯಿಂದ ಭಯಭೀತರಾಗಿದ್ದಾರೆ ಮತ್ತು ರಕ್ಷಿಸಬೇಕೆಂದು ಅಂತೇಳಿ ಪ್ರಾರ್ಥಿಸ್ತಿದ್ದಾರೆ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯ ವಿಶ್ವೇಶ್ವಿನೌ ಮರುತಶ್ಚೋಷ್ಮ ಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಗಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, 2 ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ. ಸೊ ಎಲ್ಲರೂ ನೋಡ್ತಾ ಇದ್ದಾರೆ ಇಲ್ಲಿ ಭಗವಂತನ ವಿಶ್ವರೂಪವನ್ನು. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರೂಪಾದಂ ಬಹೂದರಂ ಬಹುದಂಶ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯತಿತಾಸ್ತತಾಹಾಂ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನು ಭಯಗೊಂಡಿದ್ದೇನೆ. ಇಲ್ಲಿ ಅರ್ಜುನ ಕೂಡ ಭಯಗೊಂಡಿದ್ದಾನೆ. ಅರ್ಜುನ ಯಾಕೆ ವಿಚಲಿತನಾದ? ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಅರ್ಜುನ ಯಾಕೆ ವಿಚಲಿತನಾದ ವಿಶ್ವರೂಪವನ್ನು ನೋಡಿ? ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಮಾನಸ ಅವರು ಭಯದಿಂದ ಅಂತ ಹೇಳಿದೆ.
ಹಾಕಿದ್ದಾರೆ ಉತ್ತರ. ಸೊ ಇಲ್ಲಿ ಅರ್ಜುನ ಕೃಷ್ಣನ ಇದು ವಿಶ್ವರೂಪವನ್ನು ನೋಡಿ ಏನಾಗ್ತಾ ಇದೆ ಅರ್ಜುನನಿಗೆ, ಅವನ ಒಂದು ಸಮಚಿತ್ತವನ್ನು ಉಳಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ, ಭಯದಿಂದ ತಲ್ಲಣಗೊಂಡಿದ್ದಾನೆ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಗೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಾಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಧೃತರಾಷ್ಟ್ರನ ಎಲ್ಲಾ ಪುತ್ರರು ಅವರ ಸ್ನೇಹಿತರಾದ ರಾಜರುಗಳು ಭೀಷ್ಮ, ದ್ರೋಣ ಮತ್ತು ಕರ್ಣರು ಮತ್ತು ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಓಕೆ, ವಿರಾಟ್ ರೂಪ ನೋಡಿ ಭಯಗೊಂಡಿದ್ದಾನೆ ಅಂತ ಜಯಶ್ರೀ ಅವರು ಹಾಕಿದ್ದಾರೆ. ಕವಿತಾ ಅವರು ಭಗವಂತನನ್ನು ನೋಡುವುದು ಮನುಷ್ಯನಿಗೆ ಭಯ. ಇಲ್ಲಪ್ಪ, ಭಗವಂತನನ್ನು ನೋಡ್ಲಿಕ್ಕೆ ಭಯ ಯಾಕೆ? ವಿಶ್ವರೂಪವನ್ನು ನೋಡಿ ತಲ್ಲಣಗೊಂಡಿದ್ದಾನೆ ಅರ್ಜುನ. ಭಕ್ತರು ವಿಶ್ವರೂಪನ ನೋಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇಲ್ಲಿ ಅರ್ಜುನ ಯಾಕೆ ಕೇಳಿದಾನೆ ಅಂದ್ರೆ ಇದು ಸಾಮಾನ್ಯ ಮನುಷ್ಯರಿಗಾಗಿ ಕೇಳಿರುವಂಥದ್ದು. ಅಂದ್ರೆ ಈಗ ಯಾರು ಸ್ಟಾರ್ಟಿಂಗ್ ಅಲ್ಲಿ ಭಕ್ತಿಗೆ ಬರ್ತಾರೆ ಅವರಿಗೆ ಸ್ವಲ್ಪ ಭಯವನ್ನು ಹುಟ್ಟಿಸೋದಕ್ಕೋಸ್ಕರ ವಿಶ್ವರೂಪವನ್ನು ಕೇಳ್ತಾ ಇದ್ದಾನೆ. ವಿಶ್ವರೂಪನ ನೋಡ್ಬೇಕು ಅಂತ ಹೇಳಿದ್ದಾನೆ. ಓಕೆ, ಇಲ್ಲಿ ಹೇಳುವಂಥದ್ದು ಇಲ್ಲಿ ಅರ್ಜುನನಿಗೆ ಬಹು ಆಸಕ್ತಿಯನ್ನು ಉಂಟು ಮಾಡುವ ದೃಶ್ಯಗಳನ್ನು ನಿಮಿಷ ಅಂದ್ರೆ ಭಗವಂತ ಹೇಳಿರ್ತಾನೆ, ನಾನು ನಿನಗೆ ಬಹಳ ಒಂದು ಆಸಕ್ತಿ ಉಂಟು ಮಾಡುವ ವಿಷಯ ಒಂದು ದೃಶ್ಯಗಳನ್ನು ತೋರಿಸ್ತೇನೆ ಅಂತೇಳಿ. ಸೊ ಯಾಕಂತ ಹೇಳಿದ್ರೆ ಇದು ಇಲ್ಲಿ ನೋಡ್ಬೋದು, ಅವರ ವಿರುದ್ಧ ಪಕ್ಷದವರ ನಾಯಕರು ಇರ್ತಾರೆ. ಯಾರು? ಭೀಷ್ಮ, ದ್ರೋಣ, ಕರ್ಣ ಮತ್ತು ಧೃತರಾಷ್ಟ್ರನ ಎಲ್ಲಾ ಗಂಡು ಮಕ್ಕಳು, ಅವರ ಯೋಧರು ಮತ್ತು ಅರ್ಜುನನ ಯೋಧರು ಸಹ ನಾಶವಾಗ್ತಿದ್ದಾರೆ. ಇವರು 5 ಜನ ಪಾಂಡವರನ್ನು ಬಿಟ್ಟು ಮತ್ತೆಲ್ಲರೂ ಕೂಡ ನಾಶವಾಗ್ತಾರೆ. ಯಥಾ ನದೀನಾಂ ಬಹವೋ ಅಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ಸೊ ಎಲ್ಲರೂ ಕೂಡ ಯಾರೀಗ ಯೋಧರ ಹೆಸರು ಹೇಳಿದ್ರು, ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ಮುಖ್ಯವಾದ ಯೋಧರು. ಮತ್ತೆ ಎಲ್ಲರೂ ಕೂಡ ಇವರು ಪಾಂಡವರನ್ನು 5 ಜನ ಬಿಟ್ಟು ಮತ್ತೆಲ್ಲರೂ ಕೂಡ ಹೇಗೆ ನದಿಗಳ ಅಧಿಕ ಸಂಖ್ಯೆ ಅಲೆಗಳು ಸಮುದ್ರದೊಳಗೆ ಹರಿಯುತ್ತೆ ಆ ರೀತಿಯಾಗಿ ಭಗವಂತನ ಬಾಯಿಯೊಳಗೆ ಪ್ರವೇಶಿಸುತ್ತಿದ್ದಾರೆ. ಯಥಾ ಪ್ರದೀಪ್ತಂ ಜ್ವಲನಂ ಪ್ರತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲ ಜನರು ನಿನ್ನ ಬಾಯಿಗಳೊಳಕ್ಕೆ ವೇಗವಾಗಿ ಧಾವಿಸುತ್ತಿರುವರು. ಹೇಗೆ ಒಂದು ಬೆಳಕಿಗೆ ಪತಂಗಗಳು ಹೋಗಿ ಸಾಯ್ತವೆ, ಅದೇ ರೀತಿ ಇಲ್ಲಿ ಎಲ್ಲರೂ ಭಗವಂತನ ಬಾಯಿಯೊಳಗೆ ಪ್ರವೇಶಿಸ್ತಾ ಇದ್ದಾರೆ, ಅದು ಕೂಡ ವೇಗವಾಗಿ.
ಆಖ್ಯಾಹಿ ಮೇ ಕೋ ಭವಾನುಗ್ರಹ ರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವಾ ಪ್ರವೃತ್ತಿಂ. ಪ್ರಭುಗಳ ಪ್ರಭುವೇ, ಉಗ್ರರೂಪನೇ, ದಯವಿಟ್ಟು ನೀನು ಯಾರು ಎಂದು ಹೇಳು. ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು, ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು. ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ. ಅರ್ಜುನ ಅರ್ಜುನ ಅವರು ಗೆಳೆಯರಾಗಿರ್ತಾರೆ. ನಂತರ ಅರ್ಜುನ ಶಿಷ್ಯನಾಗ್ತಾನೆ. ಇದೆಲ್ಲವೂ ಕೂಡ ಇದ್ರೂ ಕೂಡ ಇಲ್ಲಿ ಅರ್ಜುನನಿಗೀಗ ಸಂದೇಹ ಬರ್ತಾ ಇದೆ. ಯಾರು ನನ್ನ ಗೆಳೆಯ ಈಗಿರ್ಲಿಲ್ವಲ್ಲ? ಈ ವಿಶ್ವರೂಪ ನೋಡಿ ಅವನು ಭಯದಿಂದ ಕೇಳ್ತಾ ಇದ್ದಾನೆ, ಯಾರು ನೀನು ಹೇಳು, ನಿನಗೆ ಪ್ರಣಾಮ ಮಾಡ್ತಿದ್ದೀನಿ ನಾನು. ನೀನು ಆದಿಪುರುಷ, ನಿನ್ನ ಉದ್ದೇಶ ಏನು ನಂಗೆ ಗೊತ್ತಾಗ್ತಾ ಇಲ್ಲ. ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ ಅಂತ ಇಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಾಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಅಂದರೆ ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಭಗವಂತ ಕಾಲನಾಗಿ ಬರ್ತಾನೆ. ಹೇಗೆ ಅಂತ ಹೇಳಿದ್ರೆ ಇದನ್ನು ಈ ರೀತಿಯಾಗಿ ಅರ್ಥ ಮಾಡ್ಕೋಬಹುದು ನಾವು. ಈಗ ಬೆಕ್ಕು ತನ್ನ ಮರಿಯನ್ನ ಹೇಗೆ ಕಚ್ಚಿಗೆ ಹಿಡಿದುಕೊಂಡು ಹೋಗುತ್ತೆ, ಅದೇ ರೀತಿ ಭಗವಂತ ಭಕ್ತರನ್ನು ನೋಡಿಕೊಳ್ತಾನೆ. ಅದೇ ಬೆಕ್ಕು ಇಲಿಯನ್ನು ಹೇಗೆ ಕಚ್ಚಿ ಸಾಯಿಸ್ತದೆ, ಅದೇ ರೀತಿ ಆ ಭಕ್ತರನ್ನು ನೋಡ್ತಾನೆ, ಅವರಿಗೆ ಮೃತ್ಯುವಾಗಿ ಕಾಣಿಸಿಕೊಳ್ತಾನೆ ಭಗವಂತ. ಇದರಿಂದ ನಾವು ಏನ್ ತಿಳಿಬಹುದು ಅಂತ ಹೇಳಿದ್ರೆ, ಭಗವಂತನ ಜೊತೆ ನಾವು ಸ್ಪರ್ಧೆಗೆ ಇಳುವಂಥದ್ದು, ಇದನ್ನು ನಾವು ಬಿಟ್ಟು ಬಿಡಬೇಕು. ಸೊ ನಮ್ಮನ್ನು ನಾವು ಕಂಟ್ರೋಲರ್, ಮಾಲೀಕರು ಎಂದು ತಿಳಿತೇವೆ. ಹಾಗೆ ನಾವು ಆ ಒಂದು ಸ್ಪರ್ಧೆಗೆ ಇಳಿದನ್ನು ಬಿಟ್ಟರೆ ಮಾತ್ರ ನಮಗೆ ನಿಜವಾದ ಜ್ಞಾನ ಸಿಗುವಂಥದ್ದು. ಅರ್ಜುನನ ದಾರಿಯಲ್ಲಿ ನಾವು ನಡೆಯಬೇಕು. ಅರ್ಜುನನ ಒಂದು ಹೆಜ್ಜೆಯನ್ನು ಅನುಸರಿಸಿ ನಾವು ನಡೆದ್ರೆ ನಮಗೆ ಭಗವಂತನ ಕೃಪೆ ಸಿಗುತ್ತೆ. ಆದ್ರಿಂದ ನಾವು ಭಗವಂತನ ಜೊತೆ ಸ್ಪರ್ಧೆಗೆ ಇಳಿಯುವಂತ ಆ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಬಾರದು. ಹೀಗೆ ಭಗವಂತನ ಜೊತೆಗೆ ಸ್ಪರ್ಧೆಗೆ ಇಳಿತಾವ ಅಂತ ನೀವು ಕೇಳ್ಬೋದು. ಕೆಲವರು ನಾನು ದೇವರು, ನೀನು ದೇವರು, ಅವನು ದೇವರು, ಇವರು ದೇವರು ಅಂತ ಹೇಳ್ತಾರೆ, ಲಾಸ್ಟಿಗೆ ದೇವರೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ನಾನು ದೇವರು ಅಂತ ಹೇಳ್ಬಿಟ್ಟು ಜನರಿಗೆ ಮೋಸ ಮಾಡ್ತಾರೆ. ಎಲ್ಲಿವರೆಗೆ ಮೋಸ ಹೋಗುವವರಿರ್ತಾರೆ, ಅಲ್ಲಿವರೆಗೆ ಮೋಸ ಮಾಡುವವರಿರ್ತಾರೆ. ಸೊ ಇಲ್ಲಿ ಕೆಲವರು ತಮ್ಮನ್ನು ತಾನು ದೇವರು ಅಂತ ಹೇಳಿಕೊಂಡು ಜನರಿಗೆ ಮೋಸ ಮಾಡುವಂಥದ್ದು. ಯಾರು ದೇವರು ಅಂತ ಹೇಳ್ತಾರೆ ಅವರಿಗೆ ಹೇಳಬೇಕು, ಎಸ್ ನಾನು ಒಪ್ಪಿಕೊಳ್ತೇನೆ ದೇವರು ಅಂತ ಹೇಳಿ. ಆದರೆ ಕೃಷ್ಣ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ದೇವರು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ರು, ವಿಶ್ವರೂಪವನ್ನು ತೋರಿಸಿದ್ರು. ನೀನು ಈಗ ದೇವರು ಅಂತ ಹೇಳ್ತೀಯಾ, ವಿಶ್ವರೂಪವನ್ನು ತೋರಿಸು, ಆವಾಗಲೇ ನಾನು ನಂಬ್ತೇನೆ ಅಂತ ಹೇಳಬೇಕು. ಇದು ಒಂದು ಪರೀಕ್ಷೆ ಇರುವಂಥದ್ದು ಜನರಿಗೆ. ತಮ್ಮನ್ನು ತಾವು ದೇವರು ಅಂತ ಹೇಳ್ತಾರಲ್ಲ ಅವರಿಗೆ ಹೇಳಬೇಕು, ವಿಶ್ವರೂಪವನ್ನು ತೋರಿಸ್ಲು. ವಿಶ್ವರೂಪ ಮಾತ್ರವಲ್ಲ, ಕೃಷ್ಣ ಬಾಲ್ಯದಿಂದ ಏನೆಲ್ಲ ಲೀಲೆಗಳನ್ನು ಮಾಡಿದ್ರು ಅದನ್ನೆಲ್ಲ ಮಾಡಿ ತೋರಿಸ್ಬೇಕು. ಕೃಷ್ಣ ಪುಟ್ಟ ಮಗು ಇದ್ದಾಗ ಅವನು ಪೂತನಿಯನ್ನು ಕೊಂದ. ಅದಾದ್ಮೇಲೆ ಅವನು ಎಷ್ಟೋ ರಾಕ್ಷಸರನ್ನು ಕೊಂದ. ಅವನು 7 ವರ್ಷ ಬಾಲಕನಿದ್ದಾಗ ತನ್ನ ಕೈ ಕಿರುಬೆರಳಿನಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ. 7 ದಿವಸ 7 ರಾತ್ರಿಗಳ ಕಾಲ. ಅದಾದ್ಮೇಲೆ ಕಾಳಿಂಗ ಮರ್ದನ ಕೂಡ ಮಾಡಿದ ಕೃಷ್ಣ. ಕೆಲವರು ಭಗವಂತನನ್ನು ಇಮಿಟೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವರು ಭಗವಂತನ ತರಹೇ ರಾಸ ನೃತ್ಯ ಮಾಡ್ತೇನೆ ಅಂತ ಹೋಗ್ತಾರೆ. ಬಟ್ ರಾಸ ನೃತ್ಯ ಮಾಡುವ ಮುಂಚೆ ಬಾಲ್ಯ ಲೀಲೆಗಳನ್ನು ಮಾಡಿ ತೋರಿಸ್ಬೇಕು. ಅದನ್ನು ಮಾಡಿ ತೋರಿಸಿದ್ಮೇಲೆ ಮತ್ತೆ ರಾಸಲೀಲೆ ಮಾಡಬೇಕು ಅಂತ ಹೇಳಬೇಕು. ರಾಸಲೀಲೆಯಲ್ಲೂ ಕೂಡ ಭಗವಂತ ಸಾವಿರಾರು ಗೋಪಿಯರ ಜೊತೆ ಸಾವಿರಾರು ಕೃಷ್ಣನಾಗಿ ತನ್ನನ್ನು ತಾನು ವಿಸ್ತರಿಸಿಕೊಂಡು ಪ್ರತಿಯೊಂದು ಗೋಪಿಯ ಜೊತೆ ಸಪರೇಟ್ ಕೃಷ್ಣನಾಗಿ ಭಗವಂತ ನೃತ್ಯ ಮಾಡ್ತಿದ್ರು.
ಅದು ಅಲ್ಲದೆ 16,000 ನಾರಿಯರ ಜೊತೆ ಕೂಡ ಭಗವಂತ 16,000 ನಾರಿಯರನ್ನು ಮದುವೆಯಾಗಿ 16,000 ಅರಮನೆಯನ್ನು ಕಟ್ಟಿಸಿಕೊಟ್ಟು 16,000 ಕೃಷ್ಣನ ಹಾಗೆ ತನ್ನನ್ನು ತಾನು ವಿಸ್ತರಿಸಿಕೊಂಡಿದ್ದಾರೆ. ಯಾರು ತಮ್ಮನ್ನು ತಾವು ದೇವರು ಅಂತ ಹೇಳ್ತಾರಲ್ಲ ಅವರೆಲ್ಲ ಈ ಗುಣಲಕ್ಷಣಗಳನ್ನು ತೋರಿಸಿದ್ರೆ ದೇವರು ಅಂತ ಒಪ್ಪಿಕೊಳ್ಬಹುದು. ಇಲ್ಲದಿದ್ರೆ ಖಂಡಿತವಾಗಿಯೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಭೌತಿಕ ಜನ್ಮಗಳಲ್ಲಿ ಹೇಗೆ ಭೌತಿಕ ಜಗತ್ತಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಮೆಲ್ಲ ಸಂಬಂಧಗಳು ನಿರಾಶೆಯನ್ನು ತರ್ತವೆ. ನಮಗೆ ಅಪರಿಪೂರ್ಣವಾದ ಇಂದ್ರಿಯಗಳಿಂದ ಅಪರಿಪೂರ್ಣವಾದವರ ಜೊತೆ ನಾವು ಸಂಬಂಧವನ್ನು ಸ್ಥಾಪಿಸೋದ್ರಿಂದ ಏನಾಗುತ್ತೆ, ನಮಗೆ ನಿರಾಶೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು ಯಾಕಂತ ಹೇಳಿದ್ರೆ ಈ ಭೌತಿಕ ಜಗತ್ತು ಅಶಾಶ್ವತವಾಗಿರುವಂಥದ್ದು. ಯಾಕೆಂದ್ರೆ ನಾವು ಯಾರನ್ನಾದ್ರೂ ಇಷ್ಟಪಟ್ರೆ ಅವರು ಕೂಡ ಇಷ್ಟಪಡಬೇಕು ಅಂತೇಳಿ ನಿರೀಕ್ಷೆಯನ್ನು ಇಟ್ಟುಕೊಳ್ತೇವೆ. ಆದುದರಿಂದ ಈ ಭೌತಿಕ ಜಗತ್ತು ಅಶಾಶ್ವತ ಆಗಿರುವಂಥದ್ದು. ಆದ್ರೆ ಭಗವಂತನ ಜೊತೆ ಸಂಬಂಧವನ್ನು ಒಂದು ಬಾರಿ ಸಂಬಂಧವನ್ನು ಸ್ಥಾಪಿಸಿ ನೋಡಿದ್ರೆ ಏನಾಗುತ್ತೆ, ನಿಮ್ಮ ಜೀವನ ಪರಿಪೂರ್ಣವಾಗುತ್ತೆ. ಭಗವಂತ ಯಾವತ್ತೂ ಮರೆಯೋದಿಲ್ಲ. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ ಅಂತೇಳಿ. ನೀವು ಮರೆಯಬೇಕು ಅಂತ ಹೇಳಿದ್ರು ಕೂಡ ಭಗವಂತ ನಿಮಗೆ ಆಗಾಗ ನೆನಪಿಸಿ ಮತ್ತೆ ನಿಮ್ಮನ್ನು ಕೃಷ್ಣ ಪ್ರಜ್ಞೆಗೆ ತರ್ತಾರೆ. ಹಾಗಾಗಿ ಯಾರು ಭಕ್ತರಿರ್ತಾರೆ ಭಗವಂತ ಅವರನ್ನು ಕಾಪಾಡ್ತಾನೆ, ಅಭಕ್ತರಿಗೆ ಅವನು ಮೃತ್ಯುವಾಗಿ ಕಾಣಿಸಿಕೊಳ್ತಾನೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಈಗಾಗಲೇ ಅವರೆಲ್ಲ ಸತ್ತು ಹೋಗಿದ್ದಾರೆ. ಎಲ್ಲರೂ ಕೂಡ ಭಗವಂತನ ಬಾಯೊಳಗೆ ಹೋಗಿ ಆಗಿದೆ. ಹಾಗಾಗಿ ನೀನೀಗ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಬಿ ಆನ್ ಇನ್ಸ್ಟ್ರೂಮೆಂಟ್ಸ್ ಇನ್ ಮೈ ಹ್ಯಾಂಡ್ಸ್ ಅಂತ ಹೇಳ್ತಾನೆ ಭಗವಂತ. ಸೊ ನೀನೊಂದು ಆಯುಧ ಅಷ್ಟೇ. ನೀನೀಗ ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ ಅಂತ ಹೇಳಿ ಅರ್ಜುನನಿಗೆ ಭಗವಂತ ಹೇಳುವಂಥದ್ದು. ನಾನು ಕೃಷ್ಣನ ಕೈಯಲ್ಲಿ ಸಾಧನವಾಗುವುದು ಹೇಗೆ ಅಂದ್ರೆ, ನೀವು ಈಗ ಕೃಷ್ಣನ ಕೈಯಲ್ಲಿ ಸಾಧನ ಆಗೋದು ಹೇಗೆ, ಇದನ್ನು ನೀವು ಚಾಟ್ನಲ್ಲಿ ಉತ್ತರಿಸ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ನಿಮಿಷ. ಓಕೆ. ದ್ರೋಣಂ ಚ ಭೀಷ್ಮಂ ಚ ಜಯಾದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯತಿಷ್ಠ ಯುದ್ಧಸ್ವ ಚೇತಾಸಿ ರಣೇ ಸಪತ್ನಾನ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯತೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಸೊ ಎಲ್ಲ ವೀರ ಯೋಧರು ಆಗಲೇ ಭಗವಂತನಿಂದ ನಾಶವಾಗಿದ್ದಾರೆ. ಆದುದರಿಂದ ನೀನೀಗ ಏನು ಒಂದು ಚಿಂತೆ ಮಾಡಬೇಡ, ನೀನೀಗ ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ನೀನು ಸೋಲಿಸ್ತೀಯಾ, ನೀನು ಜಯಗಳಿಸ್ತೀಯಾ ಅಂತ ಹೇಳ್ತಾರೆ. ಯಾಕೆಂತೇಳಿದ್ರೆ ಭಗವಂತನಿಗೆ ತನ್ನ ಭಕ್ತರಲ್ಲಿ ಕೃಪೆ ಎಷ್ಟಂತೇಳಿದ್ರೆ, ತನ್ನ ಯೋಜನೆಯನ್ನು ತನ್ನ ಅಪೇಕ್ಷೆಯಂತೆ ಕಾರ್ಯಗತ ಮಾಡುವವರಿಗೆ ಅವರು ಕೀರ್ತಿಯನ್ನು ನೀಡಲು ಬಯಸ್ತಾನೆ. ಭಗವಂತ ಒಂದು ಪ್ಲಾನ್ ಮಾಡಿರ್ತಾನೆ, ಆ ಯೋಜನೆಯಂತೆಯೇ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಆ ಕೀರ್ತಿಯನ್ನು ಕೊಡ್ಲಿಕ್ಕೆ ಬಯಸ್ತಾನೆ. ಹಾಗಾಗಿ ಒಬ್ಬ ಗುರುವಿನ ಮೂಲಕ ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕು. ಭಗವಂತನ ಕೃಪೆಯಿಂದ ಅವನ ಯೋಜನೆಗಳು ಅರ್ಥವಾಗ್ತದೆ. ಯಾಕೆಂದ್ರೆ ಭಕ್ತರ ಯೋಜನೆಗಳು ಕೃಷ್ಣನ ಯೋಜನೆಗಳು ಒಂದೇ ಆಗಿರ್ತದೆ. ಮನುಷ್ಯನು ಇಂತಹ ಯೋಜನೆಗಳನ್ನು ಅನುಸರಿಸಿ ಬದುಕಲು ನಡೆಸುವ ಹೋರಾಟದಲ್ಲಿ ಜಯಶಾಲಿಯಾಗಬೇಕು ಅಂತ ಹೇಳಿ ಪ್ರಭುಪಾದರು ತಿಳಿಸ್ತಾರೆ. ಯಾರು ಓದ್ತೀರಿ ಇದನ್ನು? ಹರೇ ಕೃಷ್ಣ. ಓಕೆ, ಇದು ಆಗಿನ ಪ್ರಶ್ನೆ ಬಂದು, ನಾನು ಕೃಷ್ಣನ ಕೈಯಲ್ಲಿ ಸಾಧನವಾಗಬಹುದೇ ಅನ್ನೋದಕ್ಕೆ
ಜಪ ಸಂಕೀರ್ತನೆ ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡು ಕೃಷ್ಣ ಪ್ರಜ್ಞೆಯಿಂದ ಭಕ್ತಿಯಿಂದ ಕೃಷ್ಣನ ಆರಾಧನೆ ಮಾಡಿದಾಗ ಮಹಾಮಂತ್ರ ಜಪಿಸುವುದು. ಜಯಶ್ರೀ ಅವರು, ಮಾನಸ ಹೆಬ್ಬಾರ್ ಅವರು, ಕವಿತಾ ಅವರು, ಮತ್ತೇನು ಸ್ಯಾಮ್ಸಂಗ್ ಅಂತ ಹಾಕಿದ್ದೀರಾ, ನೇತ್ರಾವತಿ ಅವರು ಉತ್ತರವನ್ನು ನೀಡಿದ್ದಾರೆ. ಓಕೆ, ಈಗ ನಾವು ಎಲ್ಲಿದ್ವಿ? ಇಲ್ಲಿದ್ವಿ. ಹರೇ ಕೃಷ್ಣ. ಏನಾಯ್ತು? ಎಸ್, ನೀತಾ ಅವರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೀತಾ ಅವರೇ. ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ ಮಾತಾಜಿ. ಮಾತಾಜಿ ಓದ್ಲಾ ಮಾತಾಜಿ? ಎಸ್ ಸ್ಟಾರ್ಟ್ ಮಾಡಿ. ಬಿಜಿ 11.35 ಸಂಜಯನು ಬಿಜಿ ಅಂದ್ರೆ ಭಗವದ್ಗೀತೆ. ಓಕೆ, ಭಗವದ್ಗೀತೆ 11ನೇ ಅಧ್ಯಾಯ 35ನೇ ಶ್ಲೋಕ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು: ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅರ್ಜುನನು ಹೇಳಿದನು: ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು. ನೀನು ಅಜೇಯನಾದ ಮೂಲನು, ಎಲ್ಲಾ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ನೀನು ಆದ ದೇವೋತ್ತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನೂ ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದಿಲ್ಲ. ನೀನೇ ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಧನ್ಯವಾದ. ಓಕೆ, ಇಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾನೆ ಏನಂತ ಹೇಳಿ: ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಅಂದ್ರೆ ಇಲ್ಲಿ ಅರ್ಜುನ ಸ್ನೇಹಿತನಾಗಿ ಅಲ್ಲ, ಬೆರಗಾದ ಭಕ್ತನಾಗಿ ಅವನು ಗದ್ಗದ ಸ್ವರದಲ್ಲಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದನು. ಅರ್ಜುನನು ಹೇಳಿದನು: ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ. ಅಂದ್ರೆ ಇಲ್ಲಿ ಕೃಷ್ಣನನ್ನು ಋಷಿಕೇಶ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಇಂದ್ರಿಯಗಳ ಒಡೆಯ. ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಸರಿಯಪ್ಪ, ಇದೆಲ್ಲವೂ ಸರಿ ಅಂತ ಹೊಗಳ್ತಾ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅರ್ಜುನ: ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ. ಯಾಕಂತ ಹೇಳಿದ್ರೆ ಇಲ್ಲಿ ಹೇಳುವಂಥದ್ದು ಬ್ರಹ್ಮನ ಅಂತ ಹೇಳಿದ್ರೆ ಪ್ರಪಿತಾಮಹ ಅಂತ ಹೇಳ್ತಾರೆ ಕೃಷ್ಣನಿಗೆ. ಯಾಕಂತ ಹೇಳಿದ್ರೆ ಬ್ರಹ್ಮನ ತಂದೆ ಕೃಷ್ಣ. ಸೊ ನೀನು ಆದಿ ಸೃಷ್ಟಿಕರ್ತನು. ಈಗ ಸೆಕೆಂಡರಿ ಕ್ರಿಯೇಟರ್ ಬ್ರಹ್ಮ ಆದ್ರೂ ಕೂಡ ಮೂಲ ಸೃಷ್ಟಿಕರ್ತ ಕೃಷ್ಣ. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ. ದೇವತೆಗಳಿಗೆಲ್ಲ ಆಜ್ಞೆ ಮಾಡುವಂಥದ್ದು ಭಗವಂತ. ಭಗವಂತನ ಆಜ್ಞಾನುಸಾರ ದೇವತೆಗಳು ಎಲ್ಲ ಒಂದು ಅವರಿಗೆ ವಹಿಸಿಕೊಟ್ಟ ಕೆಲಸವನ್ನು ಮಾಡುವಂಥದ್ದು. ಜಗನ್ನಿವಾಸನು, ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ರೂಪ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಎಲ್ಲ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಈ ಮೂರು ಗುಣಗಳೇನಿದೆ, ಸತ್ವ ರಜೋ ತಮ ಗುಣ, ಇದನ್ನು ಮೀರಿದವನು. ಇದನ್ನು ಭಗವಂತನೇ ಸೃಷ್ಟಿಸಿದ್ರು ಕೂಡ ಭಗವಂತ ಅದಕ್ಕೆ ಒಳಪಟ್ಟಿಲ್ಲ ಗುಣಗಳಿಗೆ.
ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನು ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮ. ತಿಳಿದ್ರೆ ಇಲ್ಲಿ ಜ್ಞಾನ, ಜ್ಞೇಯ, ಜ್ಞಾನದ ಗುರಿ, ಜ್ಞಾನದ ಅಂತ್ಯ ಎಲ್ಲವೂ ಕೂಡ ಭಗವಂತನೇ ಅಂತ ಹೇಳಿ ತಿಳಿಯುವಂಥದ್ದು. ನೀನೇ ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು. ಈ 3 ಗುಣಗಳನ್ನು ಮೀರಿದ ಪರಂಧಾಮ. ಹೇ ಅನಂತರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಭಗವಂತನ ಈ ಮಾತುಗಳನ್ನು ಕೇಳಿಬಿಟ್ಟು ಅರ್ಜುನ ಏನ್ ಮಾಡ್ತಾನೆ, ಕೈಗಳನ್ನು ಮುಗಿದುಕೊಂಡು ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಆಮೇಲೆ ಭಯಭೀತದಿಂದ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಗದ್ಗದ ಕಂಠದಿಂದ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಾಹ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದ್ದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ರಿಪೀಟ್ ಆಗಿದೆ, ಇದು ಕೂಡ ರಿಪೀಟ್ ಆಗಿದೆ. ಸಖೇತಿ ಮತ್ವಾ ಪ್ರಸವಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥ ಅಸತ್ಕೃತೋಸಿ ವಿಹಾರ ಶಯ್ಯಾಸನಾ ಭೋಜನೇಷು ಏಕೋತವಾಪ್ಯಚ್ಯುತ ತತ್ಸಮಕ್ಷಂ ತಕ್ಷಾಮಯೇ ತ್ವಾಮಹಂ ಅಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖರೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಈ ವಿಶ್ವರೂಪ ನೋಡಿ ಅರ್ಜುನನಿಗೆ ಏನಾಗಿದೆ, ಈಗ ಒಂದು ಭಯಭೀತನಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಾನು ನಿನಗೆ ಸ್ನೇಹಿತನಾಗಿದ್ದಾಗ ಏನಾದ್ರು ಅಪರಾಧ ಮಾಡಿರ್ಬೋದು, ಸೊ ಅದನ್ನೆಲ್ಲ ಕ್ಷಮಿಸು ಇವಾಗ ನೀನು ಅಂತ ಹೇಳಿ. ಅರ್ಜುನ ಇಲ್ಲಿ ಏಕೆ ಕ್ಷಮೆ ಕೇಳುತ್ತಿದ್ದಾನೆ ಅಂತ ನೀವು ಚಾಟ್ನಲ್ಲಿ ಹಾಕಬಹುದು. ಅದೃಶ್ಯ ಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಸರಿ, ನಿನ್ನ ವಿಶ್ವರೂಪವನ್ನು ನೋಡಿದೆ, ಬಹಳ ಸಂತೋಷ ಆಯ್ತು ನನಗೆ. ಈಗ ನನಗೆ ಮನಸ್ಸು ಭಯದಿಂದ ಮನಸ್ಸು ತಲ್ಲಣಗೊಂಡಿದೆ. ಹಾಗಾಗಿ ನೀನೀಗ ನಿನ್ನ ಕೃಪೆ ಮಾಡಿ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು.
ಹೇ ವಿಶ್ವಮೂರ್ತಿಯೇ, ಸಹಸ್ರಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಸೊ ಇಲ್ಲಿ ನಾರಾಯಣ ರೂಪದಲ್ಲಿ ನೋಡ್ಬೇಕು ನನ್ಗೆ ಅಂತ ಹೇಳ್ತಾನೆ ಕೃಷ್ಣ. ಇದು ಅರ್ಜುನ. ನಂತರ ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ. ಏಕೆಂದ್ರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಇಲ್ಲಿ ನಾನು ದಾನ ಮಾಡ್ತೇನೆ ಅಥವಾ ವೇದಾಧ್ಯಯನ ಮಾಡ್ತೇನೆ, ಯಜ್ಞಗಳನ್ನು ಮಾಡ್ತೇನೆ, ಪುಣ್ಯ ಕಾರ್ಯ ಮಾಡ್ತೇನೆ ಅಂತ ಹೇಳಿದ್ರೆ, ಉಗ್ರ ತಪಸ್ಸು ಮಾಡಿದ್ರು ಕೂಡ ಈ ವಿಶ್ವರೂಪವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೆ ಮತ್ತು ದಿಗ್ಭ್ರಾಂತನಾಗಿದ್ದೀಯೆ. ಈಗ ಇದು ಮುಕ್ತಾಯವಾಗಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲಾ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಸರಿ, ನೀನೀಗ ನನ್ನ ಈ ಒಂದು ಘೋರ ರೂಪ ನೋಡ್ಬಿಟ್ಟು ಭಯಗೊಂಡಿದ್ಯಾ, ತಳಮಳಗೊಂಡಿದ್ಯಾ. ಸೊ ಇದೆಲ್ಲ ಇದೀಗ ಮುಕ್ತಾಯವಾಗುತ್ತೆ. ಈಗ ನೀನು ಬಯಸಿದ ರೂಪವನ್ನು ನೋಡು. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯಾವಪುರ್ಮಹಾತ್ಮ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ನಂತರ ಇಲ್ಲಿ ನೋಡುವ ನೀವು, ಮೊದಲಿಗೆ ಚತುರ್ಭುಜ ರೂಪದಲ್ಲಿ ಬರ್ತಾನೆ, ನಂತರ 2 ಕೈಗಳ ರೂಪದಲ್ಲಿ ಬಂದು ಅರ್ಜುನನಿಗೆ ಸಮಾಧಾನ ಮಾಡ್ತಾನೆ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆ ಎಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ. ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ಅವನಿಗೆ ಏನಾಗಿತ್ತು, ವಿಶ್ವರೂಪ ನೋಡ್ಬಿಟ್ಟು ಮನಸ್ಸು ಚಿತ್ತ ಸ್ವಾಸ್ಥ್ಯವನ್ನು ಕಳೆದುಕೊಂಡಿದ್ದ. ಈಗ ಏನಾಯ್ತು, ಅವನು ಸಹಜ ಸ್ವಭಾವಕ್ಕೆ ಬಂದ. ದೇವೋತ್ತಮ ಪರಮಪುರುಷನು ಹೀಗೆ ಎಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ಸೊ ಈ ರೂಪವನ್ನು ನೋಡಿ ಎಲ್ಲರಿಗೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಇದು ದೇವತೆಗಳು ಕೂಡ ಅವರು ಏನ್ ಮಾಡ್ತಾರೆ, ಬೃಂದಾವನದಲ್ಲಿ ಜನ್ಮ ಪಡಿತಾರೆ ಅಂತ ಹೇಳ್ತಾರೆ. ಜನ್ಮ ಪಡಿಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ, ಹುಟ್ಟೋದಕ್ಕೆ. ಯಾಕಂತ ಹೇಳಿದ್ರೆ ಭಗವಂತನಿಗೆ ರೂಪ ನೋಡೋದಕ್ಕೆ ಅಂತ ಹೇಳಲಾಗುತ್ತದೆ. ನಾನು ವಿಶ್ವರೂಪವನ್ನು ಹೇಗೆ ನೋಡಲಿ? ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು. ಅಂದ್ರೆ ನೀವು ವಿಶ್ವರೂಪವನ್ನು ಹೇಗೆ ನೋಡ್ತೀರಿ ಅಂತ ಹೇಳಿ. ಭಕ್ತ್ಯಾತ್ಮನನ್ಯಯಾ ಶಕ್ಯ ಅಹಮೇವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪಾಂ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಭಕ್ತ್ಯಾ ಮಾಂ ಅಭಿಜಾನತಿ. ಭಕ್ತರಿಗೆ ಮಾತ್ರ ಭಗವಂತನನ್ನು ಅರಿಯೋದಕ್ಕೆ ಸಾಧ್ಯ, ತಿಳಿಯೋದಕ್ಕೆ ಸಾಧ್ಯ. ಏಕಚಿತ್ತದ ಭಕ್ತಿ ಸೇವೆಯಿಂದ ಅಂದ್ರೆ ಯಾವುದೇ ಡೈವರ್ಷನ್ ಇಲ್ಲದೆ ಒಂದೇ ಮನಸ್ಸಿನಿಂದ ಭಗವಂತನ ಕುರಿತು ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಹೀಗೆ ಈ ರೀತಿಯಾಗಿ ಭಗವಂತನನ್ನು ನೋಡಬಹುದು. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲಹದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ,
ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲಾ ಜೀವಿಗಳ ಮಿತ್ರನು ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಕಾಮ್ಯ ಕರ್ಮದ ಅಂತ ಹೇಳಿದ್ರೆ ನಾವೀಗ ಕೆಲಸ ಮಾಡ್ತೇವೆ, ಬಟ್ ನಮಗೆ ಒಂದು ಡಿಸೈರ್ಸ್ ಇರುತ್ತೆ, ಫುಲ್ಫಿಲ್ ಮಾಡ್ಬೇಕು, ಹಾಗಾಗಿ ನಾವು ಸ್ವಲ್ಪ ಭಕ್ತಿ ಮಾಡ್ತೇವೆ, ಮಿಶ್ರ ಭಕ್ತಿ ಅಂತ ಹೇಳಲಾಗ್ತದೆ. ನಂತರ ಊಹಾತ್ಮಕ ಚಿಂತನೆ, ಜ್ಞಾನಿಗಳು ಮೆಂಟಲ್ ಸ್ಪೆಕ್ಯುಲೇಟರ್ಸ್ ಅಂತ ಹೇಳಿದ್ರೆ ಅವರು ಇಮ್ಯಾಜಿನ್ ಮಾಡುವಂಥದ್ದು, ಊಹೆ ಮಾಡುವಂಥದ್ದು, ಓ ಭಗವಂತ ಹೀಗಿರ್ಬೋದಾ ಹಾಗಿರ್ಬೋದಾ ಅಂತೇಳಿ ಅವರ ಪ್ರಕಾರ ಹೇಳುವಂಥದ್ದು. ಇದರಿಂದ ಯಾರು ಮುಕ್ತರಾಗ್ತಾರೆ ಮತ್ತೆ ಪರಿಶುದ್ಧ ಭಕ್ತಿ ಸೇವೆಗೆ ತೊಡಗುತ್ತಾರೆ, ಮುಕ್ತರಾಗಿ ಪರಿಶುದ್ಧ ಭಕ್ತಿ ಸೇವೆ ಮಾಡುವಂಥದ್ದು. ಅವರು ಯಾರು ನನಗಾಗಿ ಕರ್ಮಗಳನ್ನು ಮಾಡುವನು, ಭಕ್ತಿ ಸೇವೆಯಲ್ಲಿ ಇದ್ದುಕೊಂಡು ಈಗ ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ಅದರಲ್ಲಿ ಭಗವಂತನನ್ನು ಕನೆಕ್ಟ್ ಮಾಡಿ ಮಾಡುವಂಥದ್ದು. ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲಾ ಜೀವಿಗಳ ಮಿತ್ರನು, ಎಲ್ಲಾ ಜೀವಿಗಳಲ್ಲಿ ದಯೆ ಇರ್ತದೆ ನಮಗೆ, ಅವನು ನಿಶ್ಚಯವಾಗಿಯೂ ಭಗವಂತನ ಬಳಿಗೆ ಹೋಗುತ್ತಾನೆ. ಅಧ್ಯಾಯದ ಸಾರಾಂಶ: ಅರ್ಜುನನು ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸುತ್ತಾನೆ. 1ನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ಭ್ರಷ್ಟು ಮಿಚ್ಚಾಮಿ ತೇ ರೂಪಂ, ಭಗವಾನ್ ಕೃಷ್ಣನು ವಿಶ್ವರೂಪವನ್ನು ವಿವರಿಸುತ್ತಾನೆ. 5ರಿಂದ 8ನೇ ಶ್ಲೋಕದಲ್ಲಿ ಬಹುನ್ಯ ದೃಷ್ಟ ಪೂರ್ವಾಣಿ, ಅರ್ಜುನ ನೋಡಿದ ವಿಶ್ವರೂಪ. 9ರಿಂದ 14ನೇ ಶ್ಲೋಕ ಅನೇಕ ಅದ್ಭುತ ದರ್ಶನಂ, ಅರ್ಜುನನು ವಿಶ್ವರೂಪ ನೋಡಿದ ಅನುಭವ. 15ರಿಂದ 31ನೇ ಶ್ಲೋಕದಲ್ಲಿ ಧೃತಿ ನ ವಿಂದಾಮಿ ಶಮಂ ಚ ವಿಷ್ಣು, ಕೃಷ್ಣನ ಉತ್ತರ. 32ರಿಂದ 34ನೇ ಶ್ಲೋಕದಲ್ಲಿ ಕಾಲೋಸ್ಮಿ ಲೋಕಕ್ಷಯ ಪ್ರವೃತ್ತೋ, ಅರ್ಜುನನ ಪ್ರಾರ್ಥನೆಗಳು. 35ರಿಂದ 46ನೇ ಶ್ಲೋಕದಲ್ಲಿ ಸಗದ್ಗದಂ ಭೀತ ಭೀತಃ ಪ್ರಣಮ್ಯ, ಕೃಷ್ಣನನ್ನು ನೋಡಲು ಶುದ್ಧ ಭಕ್ತಿ ಬೇಕು. 47ರಿಂದ 55ನೇ ಶ್ಲೋಕದಲ್ಲಿ ಭಕ್ತ್ಯಾ ತ್ವನನ್ಯಯಾ ಶಕ್ಯ. ಆಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ರಿ. ಆಗಿನ ಪ್ರಶ್ನೆ ಬಂದ್ಬಿಟ್ಟು ವಿಶ್ವರೂಪ. ಓಕೆ, ಸಾರಿ, ನಾನು ವಿಶ್ವರೂಪವನ್ನು ಹೇಗೆ ನೋಡಲಿ? ಇದಕ್ಕೆ ಶುದ್ಧ ಭಕ್ತಿಯಿಂದ, ಏಕಚಿತ್ತ ಭಕ್ತಿಯಿಂದ. ಜಯಶ್ರೀ ಅವರು ಶುದ್ಧ ಭಕ್ತಿ, ಜ್ಯೋತಿ ಅವರು ಏಕಚಿತ್ತ ಭಕ್ತಿ, ಕವಿತಾ ಅವರು ಲೈಕ್ ಹನುಮಾನ್ ಭಕ್ತ, ಓನ್ಲಿ ವಿ ಕ್ಯಾನ್ ಸಿ ಶ್ರೀರಾಮ. ಮಾನಸ ಅವರು ಕೃಷ್ಣನನ್ನು ನಮ್ಮ ಭಕ್ತಿಯನ್ನು ಮೆಚ್ಚಿಕೊಂಡಾಗ. ಓಕೆ, ಅದಕ್ಕೆ ಹೇಳ್ತಾರೆ ನಾವು ಕೃಷ್ಣನನ್ನು ನೋಡ್ಲಿಕ್ಕೆ ಅಪೇಕ್ಷೆ ಪಡಬಾರ್ದಂತೆ, ಕೃಷ್ಣನೇ ನಮ್ಮನ್ನು ನೋಡುವ ಹಾಗೆ ಮಾಡ್ಬೇಕಂತೆ. ನಾವು ಅಂತ ಭಕ್ತಿ ಸೇವೆಯನ್ನು ಮಾಡಿದ್ರೆ ಕೃಷ್ಣನೇ ಸ್ವತಃ ಬಂದು ನೋಡ್ತಾನೆ ಅಂತ ಹೇಳಿ. ನಂತರ ಕವಿತಾ ಅವರು ಸಿಮಿಲರ್ ಟು ಅರ್ಜುನ, ಓನ್ಲಿ ವಿ ಕ್ಯಾನ್ ಸಿ ಕೃಷ್ಣ ಪರಮಾತ್ಮ, ಲೈಕ್ ಭಕ್ತ ಪ್ರಹ್ಲಾದ ವಿ ಕ್ಯಾನ್ ಸಿ ನರಸಿಂಹ ದೇವರು. ಓಕೆ, ಪ್ರಜ್ವಲ್ ಅವರು ಭೂಲೋಕದ ಪ್ರಕೃತಿಯಲ್ಲಿ ನಾವು ದೇವರ ವಿಶ್ವರೂಪವನ್ನು ಕಾಣಬಹುದು. ಈಗ ನಾವು ನೋಡೋಣ. ಆಕ್ಚುಲಿ ಭಕ್ತರಿಗೆ ವಿಶ್ವರೂಪ ನೋಡೋದಕ್ಕೆ ಇಷ್ಟಪಡಲಿಲ್ಲ ಭಕ್ತರು ಅಂತ ನಾವು ಇಲ್ಲಿ ಅರ್ಜುನನ ಒಂದು ಹೇಳಿಕೆಯನ್ನು ತಿಳಿದೆವು ಅಲ್ವಾ? ಎಸ್, ಓಕೆ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೆ ಆಡ್ರೆಸ್ ಮಾಡಿ ಕೇಳಬಹುದು. ಶ್ರೀಲ ಪ್ರಭುಪಾದ ಜಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.